ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿಯಲ್ಲಿ ನೂತನ ಮಂಡಳಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಆರ್ಗನ್ ಡೊನೇಷನ್ ಇಂಡಿಯಾ ಫೌಂಡೇಶನ್ನ ಚೇರ್ಮನ್ ಲಾಲ್ ಗೋಯಲ್ ಹಾಗೂ ಇನ್ನರ್ವಿಲ್ ಡಿಸ್ಟ್ರಿಕ್ಟ್ 318ರ ಸದಸ್ಯರು ವಿಶೇಷ ಅತಿಥಿಯಾಗಿ ಆಗಮಿಸಿದ್ರು. ಪರಮಪೂಜ್ಯ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿ ಅವರು ಮಂಡಳಿಯನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಲಾಲ್ ಗೋಯಲ್ ಅವರು ಕೋವಿಡ್ ಸಮಯದಲ್ಲಿ ಸಾಮಾಜಿಕ ಸೇವೆ ಮಾಡಿದ ಇನ್ನರ್ವಿಲ್ ಪಾತ್ರವನ್ನು ಶ್ಲಾಘಿಸಿದರು. ಈ ಸಂದರ್ಭದಲ್ಲಿ ಇನ್ನರ್ವಿಲ್ 318ನ ಜಿಲ್ಲಾ ಚೇರ್ಮನ್ ಪುಷ್ಪಾ ಗುರ್ರಾಜ್, ಇನ್ನರ್ವಿಲ್ ಮೂಡಬಿದ್ರೆಯ ಅಧ್ಯಕ್ಷರಾದ ಸಹನಾ ನಾಗರಾಜ್, ಜಯಶ್ರೀ ಅಮರನಾಥ್ ಶೆಟ್ಟಿ, ಶಾಲಿನಿ ನಾಯಕ್, ಪ್ರಕಾಶಿನಿ ಹೆಗ್ಡೆ, ಕರ್ನಾಟಕ ಬ್ಯಾಂಕ್ ಮ್ಯಾನೇಜರ್ ಪ್ರವೀಣ್, ಜೈನ ಮಠದ ಮ್ಯಾನೇಜರ್ ಸಂಜಯಂತ ಕುಮಾರ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.